ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಪ್ರಾಮಾಣಿಕ ಸಿಎಂ ಆಗಿದ್ರೆ ತಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪರನ್ನ ತಮ್ಮ ಸಚಿವ ಸಂಪುಟದಿಂದ ಕೈಬಿಟ್ಟು ಕ್ರಿಮಿನಲ್ ಕೇಸು ದಾಖಲಿಸಿ ಜೈಲಿಗೆ ಕಳುಹಿಸಿ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಮುಖ್ಯಮಂತ್ರಿಗೆ ಸವಾಲು ಹಾಕಿದರು. ಅವರು ಕಮಿಷನ್ ದಂಧೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಗುತ್ತಿಗೆದಾರ ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಅವರ ಸಾವಿಗೆ ಕಾರಣೀಕರ್ತರಾಗಿರುವ ಸಚಿವ ಈಶ್ವರಪ್ಪರ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೂಡಬಿದ್ರೆಯ ತಾಲೂಕು ಕಚೇರಿ ಎದುರು ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಕಮಿಷನ್ ದಂಧೆಯಿಂದಾಗಿ ಬೆಳಗಾವಿ ಮೂಲದ ಬಿಜೆಪಿ ಕಾರ್ಯಕರ್ತ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರು ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈವರೆಗೆ ಪೊಲೀಸರು ಅವರನ್ನ ಬಂಧಿಸಿಲ್ಲವೆಂದು ಆರೋಪಿಸಿದ ಅವರು ಈ ಬಗ್ಗೆ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಗುತ್ತಿದೆ ಎಂದರು. ಬಂಧಿಸಿ ಜೈಲಿಗೆ ಕಳಿಸಬೇಕಾಗಿ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹೋರಾಟ. ಇವತ್ತು ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದರೆ ತಕ್ಷಣವೇ ಈ ಸಚಿವನನ್ನು ಬಂಧಿಸಬೇಕು, ಅದೇ ರೀತಿ ಜೈಲಿಗೆ ಕಳಿಸಬೇಕು, ಸಂಪುಟದಿಂದ ವಜಾ ಮಾಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಬೇಡಿಕೆ. ಆದ್ದರಿಂದ ಹಟಾವೋ 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 ಹಟಾವೋ. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಮಿಥುನ್ ರೈ ಅವರು ಮಾತನಾಡಿ, ಕಮಿಷನ್ ದಂಧೆಯಿಂದ ಗುತ್ತಿಗೆದಾರರನ್ನ ಕೊಲೆ ಮಾಡಿರುವ ಆರೋಪಿ ಈಶ್ವರಪ್ಪರನ್ನ ಬಿಜೆಪಿ ಪಕ್ಷವು ರಕ್ಷಣೆ ಮಾಡುತ್ತಿದೆ. ಅಲ್ಲದೆ ಕಾಂಗ್ರೆಸ್ ಪಕ್ಷವು ಮಾಡುತ್ತಿರುವ ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಧರ್ಮದ ವಿಷಬೀಜವನ್ನ ಬಿತ್ತುವ ಕೆಲಸವನ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಆರೋಪಿಗೆ ರಕ್ಷಣೆ ಮಲ್ಪುರಚ್ಚಿನ ಕೆಲಸ ಕಾರ್ಯದಲ್ಲಿ ಬಿಜೆಪಿ ಪಕ್ಷ ಮತ್ತೊಂದುಂಟು. ಈ ಕಮಿಷನ್ ದಂಧೆಡು 40% ಹೆಚ್ಚಿನ ಕಮಿಷನ್ ದಂಧೆದ ಆರೋಪ ಉಂಡ. ಅವು ಆರೋಪ ಕಾಂಗ್ರೆಸ್ ಪಕ್ಷ ಮಲ್ತದಿನ ಅಂಚಿನ ಆರೋಪ ಅತ್ತಿ. ಆ ಆರೋಪ ಲಿಖಿತವಾದ ಗುತ್ತಿಗೆದಾರರು ಮಲ್ತದಿನ ಅಂಚಿನ ಆರೋಪ. ಇನ್ನು ಲಿಖಿತವಾದ ಪೋಸ್ಟ್ ಮುಖಾಂತರ ಪ್ರಧಾನಮಂತ್ರಿಗಳ ಆರೋಪ ಮಲ್ತದಿನ ಸಂದರ್ಭ ಇನ್ನು ಒವೇ ರೀತಿಯ ಕ್ರಮದ ಪಂದೆ. ಇನ್ನು ಸಂತೋಷ್ ಪಾಟೀಲ್ ಅಮಾಯಕವಾದ ಆರು ಸುಸೈಡ್ ಮಲ್ತಿನಂತೆ ಆರ್ನ ಕೊಲೆ ಹತ್ತಿನ ಪನ್ಪುರಚ್ಚಿನ ಪಾತ್ರ ಪಂಡ್ರೆ ಈಶ್ವರಪ್ಪೇರ್ ಪನ್ಪುರಚ್ಚಿನ ಪಾತ್ರ ಪಂಡ್ರೆ ಇಚ್ಚಿದ್ದಾರೆ. ಬಹುಶಃ ಈ ಹೋರಾಟ ಇಂಕುಲ್ ಮೂಲೆ ಉಂಟಾವಜ ಇನ್ನು ಮೂಡುಬಿದ್ರಿ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದೆ ಇನ್ನು ಮೂಡುಬಿದ್ರಿ ಬ್ಲಾಕ್ ಕಡ್ದು ಈ ಪ್ರತಿಭಟನೆ ಆರಂಭ ಮಾಡ್ತದ. ಇದ ಪೋಯಿ ಬರ್ತೇನೆ ಏಪ ಇಂಕುಲು ಗೋಡೆ ಮುಟ್ಟ ಇಂಕ್ಲೆಗೆ ನ್ಯಾಯ ತಿಕ್ಕುಜ ಅಡೆಮುಟ್ಟ ಇಂಕುಲು ಹೋರಾಟ ಮಲ್ಪ ಪನ್ಪುರಚ್ಚಿನ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಮುಂದಿನ ದಿನಗಳಲ್ಲಿ ಶ್ರೀಮಂತರನ್ನ ಕಮಿಷನ್ ದಂಧೆ ಬಿಡುವುದಿಲ್ಲ. ಆದ್ದರಿಂದ ಸಾಮಾನ್ಯ ಕೈದಿಗೆ ಶಿಕ್ಷೆ ಆಗುವಂತೆ ಈಶ್ವರಪ್ಪರಿಗೂ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ ಅವರು ಎಲ್ಲಿಯವರೆಗೆ ಜೈಲಿಗೆ ಕಳುಹಿಸುವುದಿಲ್ಲವೋ ಅಲ್ಲಿಯ ತನಕ ಹೋರಾಟ ಮುಂದುವರಿಯುತ್ತದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲೇರಿಯನ್ ಸಿಕ್ವೇರ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಪ್ರಿಯಾ ಶೆಟ್ಟಿ, ಪುರಸಭಾ ಸದಸ್ಯರಾದ ಕೊರಗಪ್ಪ, ಪಿಕೆ ಥೋಮಸ್, ಸುರೇಶ್ ಕೋಟ್ಯನ್, ಪುರಂದರ ದೇವಾಡಿಗ, ಹಿದಾಯತುಲ್ಲಾ, ಇಕ್ಬಾಲ್ ಕರೀಂ, ಸುರೇಶ್ ಪ್ರಭು, ಪುತ್ತಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮುರಳೀಧರ್ ಕೋಟ್ಯಾನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.